ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ ಕರಾವಳಿ ಕರ್ನಾಟಕದ ನಾಡಿಮಿಡಿತ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್ ಭದ್ರಾವತಿ, ಅರುಣಾ ಮಸಾಲಾ ಟೇಸ್ಟ್ ಅಂಡ್ ಟ್ರಸ್ಟ್ ಸಿನ್ಸ್ 1980, ಪೋಸ್ಟ್ಮ್ಯಾನ್ ತೂರ್ದಾಲ್, ಕ್ಯಾಲ್ಸಿಬ್ರೈಟ್ ಟೂತ್ಪೇಸ್ಟ್ ಅಂಡ್ ಟೂತ್ ಬ್ರಷ್, ಲವ್ ಮಾರ್ಕ್ ಬ್ಯೂಟಿ ಸೋಪ್, ಮೆಕಾಯ್ ಹೋಮ್ ಅಪ್ಲಯನ್ಸಸ್, ಅ ಪ್ರಾಮಿಸ್ ಆಫ್ ಹ್ಯಾಪಿನೆಸ್. ಮದುವೆ ಜವಳಿಗಳಿಗೆ ಹೆಸರಾಂತ ಮಳಿಗೆ ಸತ್ಯನಾಥ್ ಸ್ಟೋರ್ಸ್. ನಮ್ ಫ್ಯಾಮಿಲಿ ಹೆಲ್ತ್ ನ ಅಧಿಕ ವಿಟಮಿನ್ಸ್ ಇರೋ ಈ ಸ್ಟಾರ್ ಕಾಪಾಡ್ತಾರೆ. ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಫ್ಯಾಮಿಲಿ ಸ್ಟಾರ್. ನಮಸ್ಕಾರ ವೀಕ್ಷಕರೇ, ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅರ್ಪಿಸುವ ನಮ್ಮ ಸವಿರುಚಿ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ. ಇದು ಅಡುಗೆ ಮನೆ ನಮ್ಮದು, ಹೊಸ ರುಚಿ ನಿಮ್ಮದು. ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್ ಭದ್ರಾವತಿ, ಅರುಣಾ ಮಸಾಲಾ ಟೇಸ್ಟ್ ಅಂಡ್ ಟ್ರಸ್ಟ್ ಸಿನ್ಸ್ 1980, ಪೋಸ್ಟ್ಮ್ಯಾನ್ ತೂರ್ದಾಲ್, ಕ್ಯಾಲ್ಸಿಬ್ರೈಟ್ ಟೂತ್ಪೇಸ್ಟ್ ಅಂಡ್ ಟೂತ್ ಬ್ರಷಸ್, ಲವ್ ಮಾರ್ಕ್ ಬ್ಯೂಟಿ ಸೋಪ್, ಸತ್ಯನಾಥ್ ಸ್ಟೋರ್ಸ್, ಹಾಗೆಯೇ ಮೆಕಾಯ್ ಹೋಮ್ ಅಪ್ಲಯನ್ಸಸ್. ಮಳೆಗಾಲ ಬಂತು ಅಂತ ಹೇಳಿದರೆ ಕ್ರೇವಿಂಗ್ ಜಾಸ್ತಿ. ಅದರಲ್ಲೂ ಕೂಡ ಆಯಾ ಕಾಲದಲ್ಲಿ ಅಂದರೆ ಈ ಮಳೆಗಾಲದಲ್ಲಿ ಬಿಸಿ ಬಿಸಿ ಏನಾದರೂ ತಿನ್ನಬೇಕು ಅನಿಸುತ್ತೆ. ಹಾಗೆ ಈ ಥರ ಬರುವಾಗ ಏನಾದರೂ ಚಿಲ್ಡ್ ಇಂಥದ್ದೆಲ್ಲ ಕುಡಿಯೋದಕ್ಕೆ ತಿನ್ನೋದಕ್ಕೂ ಕೂಡ ತುಂಬ ಚೆನ್ನಾಗಿ ಅನಿಸುತ್ತೆ. ಸೊ ಈಗಂತೂ ಮಳೆಗಾಲ ಶುರುವಾಗಿದ್ದು ಅಷ್ಟೇ. ಸೊ ಈಗ ಬಿಸಿ ಬಿಸಿಯಾಗಿ ಏನಾದರೂ ತಿನ್ನಬೇಕಂತ ಯಾವಾಗಲೂ ಅನ್ನಿಸ್ತಾನೆ ಇರುತ್ತೆ. ಅದರಲ್ಲೂ ಕೂಡ ವಿಭಿನ್ನ ರೀತಿಯಾದಂಥ ಖಾದ್ಯಗಳು. ಯಾಕೆಂತ ಹೇಳಿದರೆ ಒಂದೇ ರೀತಿಯಾದಂಥ ಅನ್ನ ಸಾರು ಅದು ಖಂಡಿತವಾಗ್ಲೂ ಯಾರಿಗೂ ಇಷ್ಟ ಆಗೋದಿಲ್ಲ. ಡಿಫ್ರೆಂಟಾಗಿ ಮಧ್ಯಾಹ್ನಕ್ಕೆ ಏನಾದರೂ ಬೇಕು, ಸಂಜೆಗೆ ಏನಾದರೂ ಬೇಕು ಅಂಥೇಳಿ. ಸೊ ಇವತ್ತಿನ ನಮ್ಮ ಅತಿಥಿ ಡಿಫ್ರೆಂಟ್ ರೆಸಿಪೀಸನ್ನು ಹೇಳ್ಕೊಡ್ತೀನಿ. ಡಿಫ್ರೆಂಟ್ ಆಗಿರುತ್ತೆ, ಎಲ್ರಿಗೂ ಇಷ್ಟ ಆಗುತ್ತೆ, ಹೆಚ್ಚಾಗಿ ಮಕ್ಕಳಿಗಂತೂ ತುಂಬ ಇಷ್ಟ ಆಗುತ್ತೆ ಅಂತ ಹೇಳಿದ್ದಾರೆ. ಯಾವ ರೆಸಿಪಿ ನಾನಂತೂ ತುಂಬ ಕುತೂಹಲದಿಂದ ಕಾಯ್ತಾ ಇದ್ದೀನಿ. ಸೊ ಇವತ್ತಿನ ನಮ್ಮ ಅತಿಥಿ ಶ್ರೀಮತಿ ಸುಷ್ಮಿತಾ ಅವರು ನಮಗೆ ಯಾವ ರುಚಿಕರವಾದಂಥ ಅಡುಗೆಯನ್ನು ಹೇಳ್ಕೊಡ್ತಾರೆ, ಬನ್ನಿ ಅವ್ರನ್ನೇ ಕೇಳೋಣ. ಮೊಟ್ಟ ಮೊದಲಿಗೆ ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ನಮಸ್ತೆ ಮೇಡಮ್. ನಮಸ್ತೆ. ಸೊ ಕಾರ್ಯಕ್ರಮಕ್ಕೆ ಸ್ವಾಗತ ತಮಗೆ. ಹಾಗೆಯೇ ಇವತ್ತು ಹೇಳಿದ್ರಿ ಬರುವಾಗಲೇ ನಾನು ಡಿಫ್ರೆಂಟ್ ರೆಸಿಪಿ ಹೇಳ್ಕೊಡ್ತೀನಿ ಅಂತ. ಸೊ ಯಾವ ರೆಸಿಪಿ ಅಂತ ನಾನು ಅಷ್ಟೊಪ್ಪ ಡಿಫ್ರೆಂಟ್ ಅಂತ ಕಾಯ್ತಾ ಇದ್ದೀನಿ. ಯಾವ ರೆಸಿಪಿ ಮಾಡಿ? ಒಂದು ಚಾಟ್ ಸೆಟ್ ಹೇಳಿಕೊಡ್ತಿದ್ದೇನೆ. ಎಗ್ ಮಾಡಿ. ಓಹೋ, ಚಾಟ್ ಐಟಮ್. ಇಲ್ಲಾಂದ್ರೆ ಚಾಟ್ ಮಾಡ್ಬೇಕಂದ್ರೆ ತಿನ್ನೋದಕ್ಕೆ ತುಂಬಾ ಸುಲಭ, ಆದ್ರೆ ಮಾಡ್ಬೇಕಂದ್ರೆ ತುಂಬಾ ಕೆಲಸ ಜಾಸ್ತಿ ಇರ್ತದೆ ಕೈಗೆ ಸ್ವಲ್ಪ. ಬಟ್ ಇದು ಈಸಿ ಆಗಿರುತ್ತೆ. ಈಸಿ ಆಗಿರ್ತದೆ. ಮತ್ತೊಂದು ಜ್ಯೂಸ್ ಮಾಡ್ತಿದ್ದೇನೆ, ಮಿಲ್ಕ್ ಶೇಕ್. ಓ ನೈಸ್. ಸೊ ಚೆನ್ನಾಗಿರುತ್ತೆ. ಹೌದು. ಸೊ ನೋಡೋಣ ಹೇಗಿರುತ್ತೆ. ಬನ್ನಿ ಕಿಚನ್ಗೆ ಹೋಗೋಣ. ಎಸ್ ಮೇಡಮ್. ಹಾಗಾದ್ರೆ ಫಸ್ಟ್ ಈಗ ಚಾಟ್ ಐಟಮ್. ಹೌದು. ಸೊ ಸೂಪರ್ಬ್ ಆಗಿರುತ್ತೆ. ಸೊ ಸಂಜೆಗಂತೂ ಇನ್ನೂ ಹೇಳಿ ಮಾಡಿಸೋದು, ಈಸಿಯಾಗಿ ಮಾಡ್ಬೋದು, ಬೇಗನೆ. ಸ್ಟಾರ್ಟ್ ಮಾಡೋಣ. ಫಸ್ಟ್ ಒಂದು ಪ್ಯಾನ್ ಕೊಡಿ. ಚಾಟ್ಗೆ. ಹೌದು. ಓಕೆ, ಇದು ಸಾಕಾ? ಸಾಕು. ಇನ್ನು ಇದಕ್ಕೆ ಎಣ್ಣೆ ಹಾಕಿ ಸ್ವಲ್ಪ. ಸೊ ನಮ್ಮ ಕಿಚನಲ್ಲಿ ಬಳಸುವಂಥದ್ದು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್. ಸಾಕಾ? ಅದಕ್ಕೇನೆ ಸ್ವಲ್ಪ ಉಪ್ಪು ಹಾಕ್ತಿದ್ದೇನೆ. ಎಣ್ಣೆಗೆ? ಹೌದು. ಸ್ವಲ್ಪ ಸ್ಪ್ರಿಂಕಲ್ ಮಾಡಿ. ಸೊ ಇದು ಸ್ವಲ್ಪ ಇಂಟ್ರೆಸ್ಟಿಂಗ್ ಅನಿಸ್ತಾ ಇದೆ, ಯಾವ ಟೈಪ್ ಅಪ್ಪ ಅಂತೇಳಿ. ಸೊ ಎಣ್ಣೆಗೆ ಬರೀ ಉಪ್ಪು? ಹಾಗೆ ಇಲ್ಲ, ಸ್ವಲ್ಪ ಎಲ್ಲೋ ಪೌಡರ್ ಕೊಡಿ, ಮತ್ತೆ ಚಿಲ್ಲಿ ಪೌಡರ್ ಇದಕ್ಕೆ. ಹೌದು. ಸೊ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಹೇಗೆ ಹೆಲ್ದಿಯೋ ಹಾಗೆ ನಾವು ಬಳಸುವಂಥ ಮಸಾಲೆ ಕೂಡ ಅಷ್ಟೇ ಪ್ಯೂರ್. ಅದರಲ್ಲಿ ಅರುಣಾ ಮಸಾಲ. ಸಾಕಾ? ಸಾಕು. ಹಾಗೆಯೇ ಚಿಲ್ಲಿ ಪೌಡರ್. ಅರುಣಾ ಚಿಲ್ಲಿ ಪೌಡರ್ ಸುತ್ತಲೂ ಹಾಕ್ತಾ ಇದ್ದೀನಿ. ಸಾಕಾ? ಸಾಕು. ಅದಕ್ಕೆ ಮೊಟ್ಟೆ ಹಾಕ್ತಿದ್ದೇನೆ. ಶಾಲೋ ಫ್ರೈ ಆಗಬೇಕಿತ್ತು. ಬರೀ ಅದು ಉಪ್ಪು ಮತ್ತೆ ಮೆಣಸಿನ ಪುಡಿ ಇದ್ರೇನೆ ಸಾಕು. ಒಂಥರ ಖಾರ ಮತ್ತೆ ಉಪ್ಪು ಸಿಗುತ್ತೆ.
ಸೊ ಟ್ಯಾಂಗಿ ಟೇಸ್ಟ್ಗೆ ಬೇಕಾದ್ರೆ ಸ್ವಲ್ಪ ಆಮ್ಚೂರ್ ಪೌಡರ್ ಎಲ್ಲ ಹಾಕಿದ್ರೆ ಚೆನ್ನಾಗಿರುತ್ತಲ್ಲ. ಹೌದು. ಚಾಟ್ ಅಂದ ತಕ್ಷಣ ಎಲ್ಲರೂ ಕೂಡ ಫಸ್ಟ್ ಈ ಪಾಪಡಿ ಚಾಟ್ ಅಥವಾ ಭೇಲ್ಪುರಿ, ಪಾನಿಪುರಿ, ಮಸಾಲಾ ಪುರಿ ಎಲ್ಲ ಸರ್ವೇ ಸಾಮಾನ್ಯ ಎಲ್ಲ ಚಾಟ್ ಸೆಂಟರ್ಸ್ ಅಲ್ಲಿ ಸಿಗುವ ಹಾಗೆ ಅದನ್ನೇ ಟ್ರೈ ಮಾಡ್ತಾರೆ. ಅದು ನೀವೀಗ ಎಗ್ಗಿಂದ ಮಾಡ್ತಾ ಇದ್ರಿ, ಇದು ಎಲ್ಲೂ ಸಿಗಲ್ಲ. ಸೊ ಎಸ್ಪೆಷಲಿ ಇದರಲ್ಲಿ ಮಾತ್ರ ನಮ್ಮ ರುಚಿಯಲ್ಲಿ ಅದರಲ್ಲೂ ಕೂಡ ಸುಷ್ಮಿತಾ ಅವರ ಕೈಯಿಂದ ತಯಾರಾಗಿದ್ದು. ಏನಾದ್ರೂ ಒಂದು ಡಿಫ್ರೆಂಟ್ ಆಗಿ ಟ್ರೈ ಮಾಡುವಂತ. ಹೇಗೆ ಹೊಳಿತು ಇದು? ಯೂಶಲಿ ಈ ತರ ಎಲ್ಲ ಅಂದ್ರೆ ಎಗ್ ಈ ತರ ಫ್ರೈ ಮಾಡ್ಕೊಂಡು ಹಾಗೆ ತಿಂತೀವಿ. ಹೌದು. ಅದನ್ನ ಚಾಟ್ ಅದನ್ನ ಹೇಗೆ ನೀವು ಫಸ್ಟ್ ಟ್ರೈ ಮಾಡಿದ್ರೆ ಹೇಗೆ? ಹೌದು, ಟ್ರೈ ಮಾಡಿದ್ದೇನೆ. ಮೊದಲಿಗೆ ನಾನು ಮೊಬೈಲ್ ಅಲ್ಲಿ ನೋಡಿದ್ದು ಎಗ್ ಚಾಟ್ ಅಂತ ರೆಸಿಪಿ ಇತ್ತು. ಸೊ ನೋಡೋಣ ಅಂತ ಯಾವ ರೀತಿ ಇರ್ತದೆ ಎಗ್ ಚಾಟ್ ಅಂದ್ರೆ. ಹಾಗೆ ಸ್ವಲ್ಪ ಕ್ಯೂರಿಯಾಸಿಟಿ ಬಂತು ಹೇಗಿರ್ತದಂತ, ಅದಕ್ಕೆ ಟ್ರೈ ಮಾಡಿ ನೋಡಿದ್ದೆ ಮೊದಲಿಗೆ. ನೈಸ್. ಸೊ ಮಕ್ಕಳಿಗಂತೂ ತುಂಬಾ ಇಷ್ಟ. ಮಕ್ಕಳಿಗೆ ಅಲ್ಲ, ಆಕ್ಚುಲಿ ಚಾಟ್ ಎಲ್ರಿಗೂ ಇಷ್ಟ. ಅದರಲ್ಲೂ ಎಗ್ ಆಕ್ಚುಲಿ ಹೆಚ್ಚಿನವರಿಗೆ ಇಷ್ಟ. ಹೌದು. ಅದು ಆಮ್ಲೆಟ್ ರೀತಿಯಾಗಿ ಮಾಡ್ಕೊಳ್ಳಿ, ಈ ತರ ಫ್ರೈ ಮಾಡಿ ಕೂಡ ಚೆನ್ನಾಗಿರುತ್ತೆ. ಸೊ ಅದು ನೀವು ಎರಡೂ ಕಾಂಬಿನೇಷನ್ ಒಟ್ಟಿಗೆ ಮಾಡ್ತಾ ಇದ್ದೀರಿ. ಬಹುಶಃ ಈ ಒಂದು ಚಾಟ್ ತಿಂದ್ರೆ ರಾತ್ರಿ ಊಟದ ಟೈಮ್ ಮಾಡಿದ್ರೆ ಇಷ್ಟೇ ಸಾಕು ಅನ್ಸುತ್ತಲ್ಲ? ಹೌದು, ಇಷ್ಟೇ ಸಾಕು. ಗ್ಯಾಸ್ ಆಫ್ ಮಾಡೋಣ. ಆಫ್ ಮಾಡ್ದಾ? ತೆಗಿಯೋದಾ? ತೆಗಿಯೋದು. ಸರ್ವಿಂಗ್ ಪ್ಲೇಟಿಗೆ ಹಾಕೊಳ್ತಿದ್ದೇನೆ. ಸೊ ಇಲ್ಲೇ ಹಾಗಾದ್ರೆ ಕೆಳಗಡೆ ಇಟ್ಕೊಳ್ಳಿ, ಆರಾಮ್ಸೆ ಹಾಕೊಳ್ಬೋದು. ಸೊ ಇದ್ರ ಕೆಲಸ ಮುಗಿತಾ? ಆಯ್ತು. ಸ್ವಲ್ಪ ಸ್ವೀಟ್ ಸಾಸ್ ಹಾಕ್ತಿದ್ದೇನೆ. ಸ್ವೀಟ್ ಸಾಸ್ ಅಂದ್ರೆ ಇದರಲ್ಲಿ ಏನು ಇದು ಏನೆಲ್ಲ ಹಾಕಿದಿರಿ? ಇದು ನಮ್ದು ಹುಳಿ ಮತ್ತೆ ಬೆಲ್ಲ ಎಲ್ಲ ಹಾಕಿ ಕುದಿಸಿ ಓಕೆ. ಉಪ್ಪು ಏನಾದ್ರೂ ಹಾಕೊಳ್ಬೇಕಾ? ಇಲ್ಲ ಇಲ್ಲ, ಉಪ್ಪು ಹಾಕೊಳ್ಳಿ. ಬರೀ ಬೆಲ್ಲ ಹಾಗೂ ಹುಣಸೆ ಹುಳಿ. ಈ ಸ್ವೀಟ್ ಚಟ್ನಿ ಎಲ್ಲ ಲೈಕ್ ಮಾಡೋರು? ಹೌದು. ಸೊ ನಾನು ಹಾಗಾದ್ರೆ ಆರ್ಡರ್ ಮಾಡ್ತೀನಿ, ಸ್ವಲ್ಪ ಖಾರ ಖಾರ ಮಾಡಿ. ಈ ಚಾಟ್ ಐಟಮ್ಸ್ ಎಲ್ಲ ಆಕ್ಚುಲಿ ಸ್ಟಾರ್ಟ್ ಆಗಿದ್ದು ಈ ಕಡೆ ಮಹಾರಾಷ್ಟ್ರ ಕಡೆಯಲ್ಲಿ. ಹೌದು. ಸೊ ಅಲ್ಲಿ ಸಂಜೆ ಹೊತ್ತಿಗಂತೂ ಸ್ಟ್ರೀಟ್ ಫುಡ್ ಎಲ್ಲ ತುಂಬಾ ಚೆನ್ನಾಗಿರುತ್ತೆ. ಇದು ಖಾರ ಚಟ್ನಿ. ಇದಕ್ಕೆ ಮೆಣಸನ್ನು ಮೊದಲಿಗೆ ನೀರಲ್ಲಿ ಡಿಪ್ ಮಾಡಿ ಇಟ್ಕೊಂಡು ಆನಂತರ ಗ್ರೈಂಡ್ ಮಾಡಿ ಅದಕ್ಕೆ ಕೊರಿಯಂಡರ್ ಮತ್ತೆ ಜೀರಾ ಎಲ್ಲ ಹಾಕಿ ಒಟ್ಟಿಗೆ ರುಬ್ಬುದು. ಶುಂಠಿ ಬೆಳ್ಳುಳ್ಳಿ ಎಲ್ಲ ಹಾಕಿ ಅಂದ್ರೆ ಧನಿಯಾ ಬೀಜ, ಜೀರಿಗೆ ಬೀಜ ಅದನ್ನ ಹುರಿಲಿಕ್ಕಿದ್ಯಾ? ಇಲ್ಲ ಇಲ್ಲ, ಹಾಗೆ ಹಸಿ ಹಾಕುದು. ಮತ್ತೆ ಇದನ್ನು ಕುದಿಸ್ಲಿಕ್ಕೆ ಉಂಟು ಪುನಃ. ಕುದಿಸಿದ್ರೆ ಸ್ವಲ್ಪ ಬಾಳಿಕೆ. ಹೌದು ಹೌದು. ನಮ್ಗೆ ಫ್ರಿಡ್ಜ್ ಅಲ್ಲಿ ಸ್ಟೋರ್ ಮಾಡಿ ಇಡ್ಬಹುದು. ಎಷ್ಟು ದಿನದವರೆಗೂ ಇಟ್ಕೊಳ್ಬಹುದು? ಒಂದು ವಾರ ತನಕ ಇಟ್ಕೊಳ್ಬಹುದು. ಅಂದ್ರೆ ನಾವು ಯೂಸ್ ಮಾಡುವಾಗ ಬಿಸಿ ಮಾಡಿ ಆರಿಸಿ ಯೂಸ್ ಮಾಡಬೇಕು. ನಾವು ಆಲ್ರೆಡಿ ಮೆಣಸಿನ ಹುಡಿ ಹಾಕಿದ್ದೇವೆ. ಸ್ವಲ್ಪ ಇದು ಸ್ಪೈಸಿ ಆಗಿ, ಲೇಯರ್ ಸ್ಪೈಸ್, ಒಂದು ಲೇಯರ್ ಸ್ವೀಟ್, ಇನ್ನೊಂದು ಲೇಯರ್ ಸ್ಪೈಸ್. ಹೌದು. ಈರುಳ್ಳಿ ಹಾಕ್ತಿದ್ದೇನೆ. ಓಕೆ. ಸೊ ಯೂಶಲಿ ನಾವು ಚಾಟ್ ಕಾರ್ನರ್ಸ್ಗೆಲ್ಲ ಹೋಗುವಾಗ ಅವರೊಂದು 6 ಪೂರಿ ತೆಗಿತಾರೆ. ಹೌದು. ಇಷ್ಟೇ ಹಾಕ್ತಾರ ಅಂತ ಅನ್ಸುತ್ತೆ, ಬರುತ್ತಾ ಏನೋ. ಬಟ್ ಇದನ್ನೆಲ್ಲ ಒಂದೊಂದೇ ಅದಕ್ಕೆ ಬೇರೆ ಇಂಗ್ರೀಡಿಯೆಂಟ್ಸ್ ಎಲ್ಲ ಮಿಕ್ಸ್ ಮಾಡಿ ಹಾಕುವಾಗ ಆ ಒಂದು ಪ್ಲೇಟ್ ಫುಲ್ ಅದೇ ತೀರಾ ಹೆವಿ ಅನ್ಸುತ್ತೆ. ಸೊ ಹಾಗೇನೆ ನೀವು ಫಸ್ಟ್ ಎಷ್ಟು ಒಂದು 3 ಎಗ್ಗಿದೆ ಸಾಕ ಅಂತ ಅನ್ಸುತ್ತೆ. ಬಟ್ ಇದು ಆಕ್ಚುಲಿ ಹೆವಿ. 2 ಎಗ್ ತಿಂದ್ರೆ ತುಂಬಾ ಜಾಸ್ತಿ ಆಗೋಗುತ್ತೆ. ಕ್ಯಾರೆಟ್ ಹಾಕ್ತಿದ್ದೇನೆ. ಕ್ಯಾರೆಟ್ ತುರಿ. ಚಾಟ್ ಅಂತ ಬಂದ್ರೆ ಈರುಳ್ಳಿ ಕ್ಯಾರೆಟ್ ಇರಲೇಬೇಕು, ಅದೊಂದು ಟೇಸ್ಟೇ ಬೇರೆ. ಟೇಸ್ಟ್ ತುಂಬಾ ಚೆನ್ನಾಗಿ ಕೊಡುತ್ತೆ. ಕಲರ್ ಕೂಡ ಆಡ್ ಆಗುತ್ತೆ, ಟೇಸ್ಟ್. ಸೊ ಇದು ಫಸ್ಟ್ ಮಾಡಿ ಕೊಟ್ಟಾಗ ನಿಮ್ಮ ಮನೆಯಲ್ಲಿ ಯಾರು ಫಸ್ಟ್ ನಿಮ್ಗೆ ಇದರ ರಿವ್ಯೂ ಕೊಟ್ಟಿದ್ದು? ನನ್ನ ಹಸ್ಬೆಂಡ್. ಮೊದಲಿಗೆ ಅವರೇ ಮಾಡಿಕೊಡುವುದು ಅವರಿಗೆ. ಪಾಪ ಬಲಿಕ ಬಕ್ರ ಅನ್ಸುತ್ತೆ. ಮತ್ತೆ ಶಾವಿಗೆ ಹಾಕ್ತಿದ್ದೇನೆ.
ನೀವೀಗ ಚಾಟ್ ಕಾರ್ನರ್ಸ್ ಅವ್ರದ್ದು ಟ್ರಿಕ್ಸ್ ಯೂಸ್ ಮಾಡ್ತಾ ಇದ್ದೀರಿ. ಹೌದು. ಫೈನಲಿ ಸ್ವಲ್ಪ ಮೇಲೆ ಈರುಳ್ಳಿ ಹಾಕ್ತಿದ್ದೇನೆ, ಸ್ವಲ್ಪ ಕ್ಯಾರೆಟ್, ಸ್ವೀಟ್ ಸಾಸ್ ಹಾಕ್ತಿದ್ದೇನೆ. ಸೊ ಇದು ಆಪ್ಷನಲ್, ಅಂದ್ರೆ ಸ್ವೀಟ್ ಯಾರಿಗೆ ಇಷ್ಟ ಸ್ವೀಟ್ ಹಾಕೊಳ್ಬಹುದು. ಹೌದು. ಖಾರ ಇಷ್ಟಪಡೋರು ಖಾರ ಹಾಕೊಳ್ಬಹುದು. ಸ್ವಲ್ಪ ಲೈಮ್ ಜ್ಯೂಸ್, ಚಾಟ್ ಮಸಾಲ. ಸೊ ಇದೊಂದು ಮೇಲೆ ಬಿದ್ರೆ ಒಂದು ಸ್ವೀಟ್ ಟ್ಯಾಂಗಿ ಹಾಗೆ ಸ್ಪೈಸಿ ಟೇಸ್ಟ್ ಎಲ್ಲ ಕೊಡುತ್ತೆ. ಸ್ವಲ್ಪ ಉಪ್ಪು. ರೆಡಿ ಆಗಿದೆ ನಮ್ಮದು ಚಾಟ್ಸ್. ರೆಡಿ? ಎಸ್, ಸೂಪರ್. ಎಗ್ ಚಾಟ್ಸ್ ರೆಡಿ ಆಗಿದೆ, ಟೇಸ್ಟ್ ಮಾಡಿ. ಇದು ಒಂದು ಪ್ಲೇಟ್ ಫುಲ್ ಅಲ್ಲ? ಥ್ಯಾಂಕ್ ಯು ಸೋ ಮಚ್. ಸೊ ಚಾಟ್ ಕಾರ್ನರ್ಗೆ ಹೋಗಬೇಕು ಅನ್ನೋ ಅವಶ್ಯಕತೆನೇ ಇಲ್ಲ, ನಮ್ಮ ಕಿಚನಲ್ಲಿ ತಯಾರಾಗಿದೆ ಸೂಪರ್ಬ್ ಆಗಿರುವಂಥ ಎಗ್ ಚಾಟ್. ಸೊ ಡಿಫ್ರೆಂಟ್ ಅಲ್ವಾ? ಫಸ್ಟ್ ಟೈಮ್ ಕೇಳ್ತಾ ಇರೋದು. ಹಾಗಾದರೆ ಹೇಗೆ ತಯಾರಿಸೋದು ಮತ್ತೊಮ್ಮೆ ನೋಡಿ. ಎಗ್ ಚಾಟ್ ತಯಾರಿಸೋ ವಿಧಾನ. ಮೊದಲಿಗೆ ಬಾಣಲೆಗೆ ಸ್ವಲ್ಪ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಹಾಕಿ ಚಿಟಿಕೆ ಉಪ್ಪನ್ನು ಉದುರಿಸಿ ಅದೇ ರೀತಿಯಲ್ಲಿ ಅರಿಶಿನ ಪುಡಿ, ಮೆಣಸಿನ ಪುಡಿ ಹಾಕಿ ಮೇಲಿನಿಂದ ಬೇಯಿಸಿದ ಮೊಟ್ಟೆಯನ್ನು ಸೇರಿಸಿ ಫ್ರೈ ಮಾಡಿಕೊಳ್ಳಿ. ನಂತರ ಸರ್ವಿಂಗ್ ಪ್ಲೇಟ್ನಲ್ಲಿ ಕರಿದ ಮೊಟ್ಟೆಯನ್ನಿಟ್ಟು ಸ್ವೀಟ್ ಚಟ್ನಿ, ಖಾರ ಚಟ್ನಿ, ಹೆಚ್ಚಿದ ಈರುಳ್ಳಿ, ಕ್ಯಾರೆಟ್ ತುರಿಯನ್ನು ಉದುರಿಸಿ ಮೇಲಿನಿಂದ ಸೇಬ್, ಕಾರ್ನ್ ಮಿಕ್ಸ್ಚರ್, ಈರುಳ್ಳಿ, ಕ್ಯಾರೆಟ್ ತುರಿ, ಸ್ವೀಟ್ ಹಾಗೂ ಖಾರ ಚಟ್ನಿ, ನಿಂಬೆ ರಸ, ಚಾಟ್ ಮಸಾಲ ಪುಡಿ, ಚಿಟಿಕೆ ಉಪ್ಪನ್ನು ಉದುರಿಸಿ ಸರ್ವ್ ಮಾಡಿ ಎಗ್ ಚಾಟ್. ಸೊ ಸ್ವೀಟ್, ಟ್ಯಾಂಗಿ ಎಲ್ಲ ಡಿಫ್ರೆಂಟ್ ಫ್ಲೇವರ್ಸ್ ಮಿಕ್ಸ್ ಆಗಿರುವಂಥ ಚಾಟ್ ರೆಡಿ ಆಯಿತು. ನೆಕ್ಸ್ಟ್ ಜ್ಯೂಸ್ ಅಂತ ಹೇಳಿದ್ದಾರೆ. ಒಳ್ಳೆ ಕಾಂಬಿನೇಷನ್ ಆ್ಯಕ್ಚುಲಿ. ಒಂದು ಸೈಡ್ ಚಾಟ್ ಇದೆ, ಇನ್ನೊಂದು ಸೈಡ್ ಜ್ಯೂಸ್ ಆದರೆ ಆಹಾ ಸೂಪರ್ಬ್ ಆಗಿರುತ್ತೆ. ಸೊ ನೆಕ್ಸ್ಟ್ ಯಾವ ಜ್ಯೂಸ್ ಹೇಳ್ಕೊಡ್ತಾರೆ ಅದನ್ನು ಹೇಳಲಿಲ್ಲ, ಅವ್ರು ತಯಾರಿ ಮಾಡ್ಕೊಳ್ತಾ ಇರಲಿ. ಅಷ್ಟೊತ್ತು ನೀವು ತಗೊಳ್ಳಿ ಸಣ್ಣ ಬ್ರೇಕ್. ವಿರಾಮದ ನಂತರ ಮತ್ತೊಮ್ಮೆ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅರ್ಪಿಸುವ ನಮ್ಮ ಸವಿರುಚಿ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ. ಇದು ಅಡುಗೆ ಮನೆ ನಮ್ಮದು, ಹೊಸ ರುಚಿ ನಿಮ್ಮದು. ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್ ಭದ್ರಾವತಿ, ಅರುಣಾ ಮಸಾಲ, ಟೇಸ್ಟ್ ಆ್ಯಂಡ್ ಟ್ರಸ್ಟ್ ಸಿನ್ಸ್ 1980, ಪೋಸ್ಟ್ಮ್ಯಾನ್ ತೂರ್ ದಾಲ್, ಕ್ಯಾಲ್ಸಿ ಬ್ರೈಟ್ ಟೂತ್ ಪೇಸ್ಟ್ ಆ್ಯಂಡ್ ಟೂತ್ ಬ್ರಷಸ್, ಲವ್ ಮಾರ್ಕ್ ಬ್ಯೂಟಿ ಸೋಪ್, ಸತ್ಯನಾಥ್ ಸ್ಟೋವ್ಸ್, ಹಾಗೆಯೇ ಮೆಕಾಯ್ ಹೋಮ್ ಅಪ್ಲಯನ್ಸಸ್. ಸೊ ಚಾಟ್ ರೆಡಿ ಇದೆ. ನೆಕ್ಸ್ಟ್ ಜ್ಯೂಸ್ ನಾನು ಕೂಡ ರೆಡಿಯಾಗಿದ್ದೀನಿ. ಮೆಕಾಯ್ ಹೋಮ್ ಅಪ್ಲಯನ್ಸಸ್ಸನ್ನು ಜಾರನ್ನು ರೆಡಿ ಇಟ್ಕೊಂಡಿದ್ದೀನಿ. ಯಾವ ಜ್ಯೂಸ್ ಬನ್ನಿ ಕೇಳೋಣ. ಎಸ್ ಮೇಡಮ್, ಈಗ ಜ್ಯೂಸ್ ಅಂತ ಹೇಳಿದ್ರಿ, ತಡ ಮಾಡದೆ ಶುರು ಮಾಡೋಣ. ಯಾವ ಜ್ಯೂಸನ್ನು ಹೇಳ್ಕೊಡ್ತಾ ಇದ್ದೀರಿ? ಡೇಟ್ಸ್ ಕೊಕೊನಟ್ ಮಿಲ್ಕ್ ಶೇಕ್. ಡೇಟ್ಸ್ ಕೊಕೊನಟ್ ಮಿಲ್ಕ್ ಶೇಕ್. ಕೊಕೊನಟ್ ಮಿಲ್ಕ್ ಶೇಕ್ ಹೌದು. ಡೇಟ್ಸ್ ಶೇಕ್ಸ್ ಅದನ್ನು ಕೂಡ ಇದು ಎರಡೂ ಮಿಕ್ಸ್ ಮಾಡ್ತೀರಿ? ಎಳ್ನೀರು ಹಾಕಿ ಮಿಕ್ಸ್ ಮಾಡಿ ಬೊಂಡ ಜ್ಯೂಸ್. ಹೌದು. ಸೂಪರ್. ಸೊ ಎರಡೂ ಕೂಡ ಹೆಲ್ದಿ. ಹೌದು. ಸೊ ಒಂದು ಕೋಕೋನಟ್ ಕೂಡ ಹೆಲ್ದಿ, ಇದು ಡೇಟ್ಸ್ ಕೂಡ ತುಂಬಾ ಹೆಲ್ದಿ. ಸರಿ, ಹೇಗೆ ಸ್ಟಾರ್ಟ್ ಮಾಡೋದು? ಮಿಕ್ಸಿ ಕೊಡಿ, ನಾನು ರೆಡಿ ಮಾಡಿ ಇಟ್ಟಿದ್ದೀನಿ. ಡೇಟ್ಸ್ ಹಾಕೊಳ್ತಿದ್ದೇನೆ. ಒಳ್ಳೆ ಪ್ಲಂಪಿ ಡೇಟ್ಸ್ ತಂದಿದ್ದೀರಿ. ಹೌದು. ಸೊ ಫ್ರೆಶ್ ಡೇಟ್ಸ್ ಅಲ್ಲ? ಹೌದು. ಮತ್ತೆ ಇದು ಎಳ್ನೀರದ್ದು ಗಂಜಿ. ಸೊ ಯೂಶಲಿ ಎಳ್ನೀರು ಕುಡಿಯುವಾಗ ಗಂಜಿ ಇದ್ರೆ ಕೆಲವರಂತೂ ಹಾಗೆ ಬಿಸಾಡ್ಬಿಡ್ತಾರೆ, ಇನ್ನು ಕೆಲವರು ಅದನ್ನ ತಿಂತಾರೆ. ಸೊ ಇದು ಜ್ಯೂಸ್ ಮಾಡ್ಕೊಂಡ್ರೆ ಎಲ್ಲವೂ ಕೂಡ ಯೂಸ್ ಆಯ್ತು ಅಲ್ಲ? ಸ್ವಲ್ಪ ಸಕ್ಕರೆ ಆಪ್ಷನಲ್. ಈ ಕಲ್ಪವೃಕ್ಷದ್ದು ನಾವು ಹೇಳ್ಬೇಕು ಅಂದ್ರೆ ಪ್ರತಿಯೊಂದು ಕೂಡ ಯೂಸ್ ಆಗುತ್ತೆ, ಯಾವುದು ಕೂಡ ವೇಸ್ಟ್ ಅಂತ ಇಲ್ಲ. ಅದಕ್ಕೆ ಅದನ್ನು ಕಲ್ಪವೃಕ್ಷ ಅಂತ ಹೇಳಿ. ಸೂಪರ್. ಮತ್ತೆ ಸ್ವಲ್ಪ ಎಳನೀರು ಹಾಕೊಳ್ತಿದ್ದೇನೆ.
ಸ್ವಲ್ಪ ಹಾಕಿ ಸ್ವಲ್ಪ ಇಡ್ತಾ ಇದ್ದೇನೆ. ಅದರಲ್ಲೇ ಇದು ಗ್ರೈಂಡ್ ಮಾಡ್ಕೊಳ್ಳೋದು? ಹೌದು. ಸೊ ಎಕ್ಸ್ಟ್ರಾ ನೀರೇನು ಆ್ಯಡ್ ಮಾಡೋಗಿಲ್ಲ? ಇಲ್ಲ ಇಲ್ಲ, ಅದರದ್ದೇ. ಸೊ ಫೈನ್ ಪೇಸ್ಟಾ? ಹೌದು, ಫೈನ್. ಅರೋಮಾ ಎಕ್ಸಾಕ್ಟ್ ಆಗಿ ಚಿಕ್ಕು ಜ್ಯೂಸ್ ಇದು ಅರೋಮಾ. ಇದನ್ನೊಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡೋಣ. ತಕ್ಷಣಕ್ಕೆ ನೋಡಿದ್ರೆ ಇದು ನಿಜವಾಗ್ಲೂ ಚಿಕ್ಕು ಜ್ಯೂಸ್ ತರನೇ ಕಾಣುತ್ತೆ. ಯಾಕೆಂತ ಹೇಳಿದ್ರೆ ಡೇಟ್ಸ್ ಹಾಗೂ ಎಳ್ನೀರು ಅಂತ ಹೇಳಿದ್ರೆ ಗೊತ್ತಾಗಲ್ಲ. ಹೌದು, ಆ ಥಿಕ್ನೆಸ್ ಆಗಿರ್ಲಿ ಎಲ್ಲವೂ ಕೂಡ. ಸೊ ಡೇಟ್ಸ್ ಹಾಗೂ ಆ ಗಂಜಿಯಿಂದ ಥಿಕ್ನೆಸ್ ಬಂದಿದೆ ಅಲ್ಲ. ಹೌದು. ಸ್ವಲ್ಪ ಎಳನೀರು ಇದಕ್ಕೆ ಹಾಕೊಳ್ತಿದ್ದೇನೆ. ಸಾಕು. ಗ್ಲಾಸ್ ಕೊಡಿ. ಸರ್ವಿಂಗ್ ಗ್ಲಾಸ್? ಹೌದು. ಡೇಟ್ಸ್ ಜ್ಯೂಸ್ ಮಿಲ್ಕ್ ಶೇಕ್ ಅಂತ ಇದು? ಡೇಟ್ಸ್ ಕೊಕೊನಟ್ ಮಿಲ್ಕ್ ಶೇಕ್. ನನಗೆ ಐಸ್ ಕ್ಯೂಬ್ ಕೊಡಿ. ಹಾಕ್ಲಾ ಅದಕ್ಕೆ? ಇದಕ್ಕೇನೆ ಹಾಕಿ. ಸೊ ನಾವು ಅದನ್ನ ಗ್ರೈಂಡ್ ಮಾಡುವಾಗ ಹಾಕಿದ್ರು ಕೂಡ ಒಳ್ಳೆ ಕ್ರಂಚಿ ಕ್ರಂಚಿ ಇದು ಕೂಡ ಸಿಗ್ಬೋದು. ಹೌದು. ರೆಡಿ ಆಯಿತು ಡೇಟ್ಸ್ ಕೊಕೊನಟ್ ಮಿಲ್ಕ್ ಶೇಕ್. ಥ್ಯಾಂಕ್ ಯು ಸೋ ಮಚ್. ಸೊ ಅದು ನಿಮಗೆ ತುಂಬ ಚೆನ್ನಾಗಿ ಕಾಣ್ತಾ ಇದೆ ಆ್ಯಂಡ್ ವೆರಿ ಹೆಲ್ದಿ ಕೂಡ. ಇದರಲ್ಲಿ ನೀವು ಹಾಗೆ ಕೋಕೋನಟ್ ಮಿಲ್ಕ್ ಕೂಡ ಇದೆ, ಅದರ ಗಂಜಿ ಕೂಡ ಇದೆ, ಆ್ಯಂಡ್ ಕೋಕೋನಟ್ ವಾಟರ್, ಆ್ಯಕ್ಚುಲಿ ನಾಟ್ ಮಿಲ್ಕ್, ಕೋಕೋನಟ್ ವಾಟರ್ ಆ್ಯಂಡ್ ಡೇಟ್ಸ್. ಸೂಪರ್, ಥ್ಯಾಂಕ್ ಯು. ಸೊ ಕೋಕೋನಟ್ ಹಾಗೂ ಡೇಟ್ಸ್ ಮಿಲ್ಕ್ ಶೇಕ್ ವೆರಿ ಹೆಲ್ದಿ ಆ್ಯಂಡ್ ವೆರಿ ಸೂದಿಂಗ್ ಕೂಡ. ಯಾಕೆ ಅಂತ ಹೇಳಿದ್ರೆ ನಾನು ಇನ್ನೂ ಟೇಸ್ಟ್ ನೋಡಿಲ್ಲ ಅದು ಹೇಗೆ ಹೇಳಿದೆ ಅಂತ ನೀವು ಅಂದ್ಕೊಂಡ್ರೆ ಹಾಕಿರುವಂಥ ಇಂಗ್ರೀಡಿಯೆಂಟ್ಸೇ ಆಗಿದೆ. ಸೂಪರ್ವ್ ಆಗಿದೆ. ಹೇಗೆ ತಯಾರಿಸೋದು ಮತ್ತೊಮ್ಮೆ ನೋಡಿ. ಡೇಟ್ಸ್ ಕೋಕೋನಟ್ ಮಿಲ್ಕ್ ಶೇಕ್ ತಯಾರಿಸೋ ವಿಧಾನ: ಮೊದಲಿಗೆ 4ರಿಂದ 5 ಖರ್ಜೂರಕ್ಕೆ ಎಳನೀರಿನ ಗಂಜಿ, 2 ಚಮಚದಷ್ಟು ಸಕ್ಕರೆ, ಸ್ವಲ್ಪ ಎಳನೀರು ಹಾಕಿ ನುಣ್ಣಗೆ ರುಬ್ಬಿಕೊಳ್ಳಿ. ನಂತರ ಮಿಕ್ಕಿದ ಎಳನೀರನ್ನು ಸೇರಿಸಿ ಚೆನ್ನಾಗಿ ಕಲಸಿಕೊಳ್ಳಿ. ಈಗ ಸರ್ವಿಂಗ್ ಗ್ಲಾಸ್ನಲ್ಲಿ 2ರಿಂದ 3 ಐಸ್ ಕ್ಯೂಬ್ಸ್, ತಯಾರಿಸಿದ ಶೇಕ್ಸನ್ನು ಹಾಕಿ ಖರ್ಜೂರದಿಂದ ಅಲಂಕರಿಸಿ. ಈಗ ರುಚಿಕರ ಹಾಗೂ ಆರೋಗ್ಯಕರ ಡೇಟ್ಸ್ ಕೋಕೋನಟ್ ಮಿಲ್ಕ್ ಶೇಕ್ ಸವಿಯಲು ಬಲು ಚೆನ್ನ. ಫಸ್ಟ್ ಜ್ಯೂಸಾ ಈಗ ಚಾಟ್. ಸೊ ಹಾಗಾದರೆ ಟೂಟ್ ಪಡೋ ತಗೊಳ್ಳಿ. ಸೊ ಫುಲ್ಲಂತೂ ಸ್ವಲ್ಪ ಕಷ್ಟ ಅನ್ನಿಸ್ಬೋದು. ನಾನು ಹಾಫ್ ತಗೊಳ್ತಾ ಇದ್ದೀನಿ. ಕಷ್ಟ ಇಲ್ಲ, ಇದು ಇಷ್ಟದಲ್ಲಿ ತಿನ್ನುವಂಥದ್ದು. ಹೌದು. ಖಾರ, ಸಿಹಿ, ಖಾರ ಆ್ಯಂಡ್ ಆ ಎಗ್ಗದ ಒಂದು ಟೇಸ್ಟ್. ಫ್ರೈ ಮಾಡಿದ್ದು ತುಂಬ ಚೆನ್ನಾಗಿ ಬರ್ತಾ ಇದೆ. ಆ್ಯಕ್ಚುಲಿ ಖಾಲಿ ಆ ಎಗ್ಗನ್ನು ಹಾಗೆ ಫ್ರೈ ಮಾಡಿ ತಿಂದರೂ ಕೂಡ ತುಂಬ ಚೆನ್ನಾಗಿರ್ತದೆ. ಇದಂತೂ ಅದರ ಮೇಲೆ ಇನ್ನಷ್ಟು ಎಕ್ಸ್ಟ್ರಾ ಆ್ಯಡೆಡ್ ಮಿಕ್ಸ್ಚರ್ಸ್ ಆಗಿರಲಿ, ಸೇವೆಲ್ಲ ಹಾಕಿದ್ರಿ, ಆ್ಯಂಡ್ ಆ ರಾನೆಸ್ ಆಫ್ ಆನಿಯನ್, ಆ ಒಂದು ಕ್ರಂಚ್ ಅದರಲ್ಲಿಂದ ಸಿಗುತ್ತೆ. ತುಂಬ ಚೆನ್ನಾಗಿದೆ. ಥ್ಯಾಂಕ್ ಯು. ಎಸ್, ಇದು ತಗೊಳ್ಳಿ.
ಸೊ ಡೇಟ್ಸ್ ತುಂಬ ಒಳ್ಳೆ ಫ್ರೆಶಿ ಡೇಟ್ಸ್ ಅನ್ನು ತಂದಿದ್ರಿ. ಚಿಯರ್ಸ್. ಐಸ್ ಕ್ಯೂಬ್ಸ್ ಹಾಗೆ ಹಾಕೊಳ್ಳೋ ಬದಲು ಇನ್ನೂ ಅದನ್ನ ನೀವು ಕ್ರಶ್ ಮಾಡಿ ಗ್ರೈಂಡ್ ಮಾಡುವಾಗ ಕ್ರಶ್ ಮಾಡಿದ್ರೆ ಇನ್ನೂ ಪೂರ್ತಿ ಸ್ಮಾಲ್ ಕ್ರಂಚಸ್ ಸಿಗುತ್ತೆ. ವೆರಿ ಟೇಸ್ಟಿ. ಲೈಟ್ ಅಂದ್ರೆ ಆ ಎಳ್ನೀರ್ದು ಒಂದು ಫ್ಲೇವರ್ ಕೊಡಿದೆ, ಡೇಟ್ಸ್ ಅದರಲ್ಲಿ ಮಿಕ್ಸ್ ಆಗಿ ಒಂಥರ ತುಂಬ ಚೆನ್ನಾಗಿ ಟೇಸ್ಟ್ ಕೊಡ್ತಾ ಇದೆ. ವೆರಿ ನೈಸ್. ತುಂಬ ಇಷ್ಟ ಆಯಿತು. ವೆರಿ ಹೆಲ್ದಿ. ಆ್ಯಕ್ಚುಲಿ ಹೇಳಬೇಕಂದ್ರೆ ಇದು ಎರಡು ಕೂಡ ಹೆಲ್ದಿ ರೆಸಿಪೀಸ್ ಅಲ್ಲ. ಎಗ್ ಕೂಡ ಪ್ರೋಟೀನ್ ಇರುವಂಥದ್ದು ಆ್ಯಂಡ್ ಇದರಂತೂ ಕ್ಯಾಲ್ಶಿಯಂ ಹಾಗೇನೆ ಎಲ್ಲವೂ ಕೂಡ ದೇಹವನ್ನು ತಂಪಾಗಿಸ್ಕೊಳ್ಳುವಂಥದ್ದು. ಬ್ಲಡ್ ಕೂಡ ಇನ್ಕ್ರೀಸ್ ಮಾಡಲಿಕ್ಕೆ ಡೇಟ್ಸ್ ಕೂಡ ಎಕ್ಸಾಕ್ಟ್ಲಿ. ಸೊ ಮಕ್ಕಳಿಗೆಲ್ಲ ಕೊಡಬೇಕು. ಮಕ್ಕಳಿಗೆ ಅಥವಾ ಮಕ್ಕಳಿಗೆ ಅಲ್ಲ ಯಾರಿಗೂ ಕೂಡ ಅಂದ್ರೆ ಇರುವಾಗ ಸ್ವಲ್ಪ ಹೀಗೆ ತಿಂತಾ ಇರಿ ಅಂತ ಹೇಳೋ ಬದಲು ಈ ರೀತಿಯಾಗಿ ಜ್ಯೂಸ್ ಮಾಡ್ಕೊಂಡ್ರೆ ಎಲ್ಲರೂ ಒಟ್ಟಿಗೆ ಕೂತ್ಕೊಂಡು ಸವಿತಾ ಇದ್ರೆ ಯಾರಲ್ಲೂ ಕೂಡ ಪೇಷಂಟ್ ಅಂತ ಅನ್ಸಕ್ಕಾಗಲ್ಲ ಅಲ್ವಾ? ಸೂಪರ್. ತುಂಬಾ ಚೆನ್ನಾಗಿದೆ. ವೆರಿ ಟೇಸ್ಟಿ. ಥ್ಯಾಂಕ್ ಯು. ಸೊ ನನಗಂತೂ ಎರಡು ಕೂಡ ತುಂಬಾ ಹಿಡಿಸ್ತು. ಆ್ಯಂಡ್ ಎಗ್ ಹಾಗೇನೆ ಇಷ್ಟ ತಿನ್ನೋದಕ್ಕೆ. ಈ ಥರ ಚಾಟ್ ಆದರೆ ಇನ್ನೂ ಚೆನ್ನಾಗಿದೆ. ಆ್ಯಂಡ್ ಆಸಮ್ ಜ್ಯೂಸ್. ಅದಕ್ಕೋಸ್ಕರ ಸನ್ ಪ್ರೀಮಿಯಂ ಇವರ ವತಿಯಿಂದ ಕಿರು ಕಾಣಿಕೆ. ಮಳೆಗಾಲಕ್ಕೆ ಏನಾದರೂ ಡೀಪ್ ಫ್ರೈಡ್ ಐಟಮ್ಸ್ ಇದನ್ನೆಲ್ಲ ತಿನ್ನೋದಕ್ಕೆ ತುಂಬ ಚೆನ್ನಾಗಿರುತ್ತೆ. ಸೊ ಏನೇ ಮಾಡಿಕೊಟ್ರು ಫಸ್ಟ್ ಹಸ್ಬೆಂಡ್ಗೆ ಅಂತ ಹೇಳಿದ್ರಿ. ಪಾಪ ಒಳ್ಳೆ ಒಳ್ಳೆ ರೀತಿಯಾದಂಥ ಬಿಸಿ ಬಿಸಿ ಐಟಮ್ಸನ್ನು ಮಾಡಿಕೊಡಿ. ಹಾಗೆಯೇ ಸಂತೋಷ್ ರೈಸ್ ಮಿಲ್ಸ್ ಇವರ ವತಿಯಿಂದ 2 ಸ್ಟಾರ್ ರೈಸ್ ಕುಚ್ಚಲಕ್ಕಿ. ಸೊ ಬಿಸಿ ಬಿಸಿ ಅನ್ನ, ಅದ್ರ ಜೊತೆಗೆ ಸಾರು, ಈ ಥರದ್ದು ಖಾಲಿ ಎಗ್ ಅದನ್ನು ಫ್ರೈ ಮಾಡ್ಕೊಂಡು ತಿಂದರೆ ಇನ್ನೂ ಚೆನ್ನಾಗಿರುತ್ತೆ. ಥ್ಯಾಂಕ್ ಯು ಸೊ ಮಚ್ ಮೇಡಮ್. ಬರುವಾಗ ಒಳ್ಳೆ ರೆಸಿಪೀಸನ್ನು ಹೇಳ್ಕೊಡ್ತಾ ಇದ್ದೀರಿ. ಇನ್ನಷ್ಟು ನಮಗೆ ಬಂದು ನಿಮ್ಮ ರೆಸಿಪಿ ಬುಕ್ಕಿಂದ ಇನ್ನಷ್ಟು ಹೊಸ ರೆಸಿಪೀಸನ್ನು ಹೇಳ್ಕೊಡಿ. ಖಂಡಿತ. ಥ್ಯಾಂಕ್ ಯು ಸೊ ಮಚ್. ಅ ಡೇಟ್ ವಿತ್ ಅ ಡೇಟ್ಸ್ ಸೂಪರ್ ಆಗಿ ಬಂದಿದೆ ಇದಂತೂ. ಸೊ ನನಗಂತೂ ತುಂಬ ಹಿಡಿಸ್ತು. ನೀವು ಕೂಡ ಇದನ್ನು ಟ್ರೈ ಮಾಡಿ ನೋಡಿ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಇಂಥದ್ದೇ ಸೂಪರ್ ರೆಸಿಪಿಯೊಂದಿಗೆ ನಾನು ಮನೆ ಭೇಟಿ ಆಗ್ತೇನೆ. ಅಲ್ಲಿವರೆಗೂ ನಮಸ್ಕಾರ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್. ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್ ಭದ್ರಾವತಿ. ಅರುಣಾ ಮಸಾಲಾ ಟೇಸ್ಟ್ ಅಂಡ್ ಟ್ರಸ್ಟ್ ಸಿನ್ಸ್ 1980. ಪೋಸ್ಟ್ಮ್ಯಾನ್ ತೂರ್ದಾಲ್. ಕ್ಯಾಲ್ಸಿ ಬ್ರೈಟ್ ಟೂತ್ ಪೇಸ್ಟ್ ಅಂಡ್ ಟೂತ್ ಬ್ರಷ್. ಲವ್ ಮಾರ್ಕ್ ಬ್ಯೂಟಿ ಸೋಪ್. ಮೆಕಾಯ್ ಹೋಮ್ ಅಪ್ಲಯನ್ಸಸ್ ಅ ಪ್ರಾಮಿಸ್ ಆಫ್ ಹ್ಯಾಪಿನೆಸ್. ಮದುವೆ ಜವಳಿಗಳಿಗೆ ಹೆಸರಾಂತ ಮಳಿಗೆ ಸತ್ಯನಾಥ್ ಸ್ಟೋರ್ಸ್. ನಮ್ ಫ್ಯಾಮಿಲಿ ಹೆಲ್ತ್ ನ ಅಧಿಕ ವಿಟಮಿನ್ಸ್ ಇರೋ ಈ ಸ್ಟಾರ್ ಕಾಪಾಡ್ತಾರೆ. ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್. ಫ್ಯಾಮಿಲಿ ಸ್ಟಾರ್.